ಎಲ್ಲ ಗೃಹಸ್ಥರು ಎಲ್ಲ ಪೂರ್ಣವಾಗಿದ್ದಾರೆ, ಸಾಮಾನ್ಯವಾಗಿದ್ದಾರೆ. ದೊಡ್ಡ ದೋಷ ಸನ್ಯಾಸಿಗಳಿಗೆ ಇರಬಾರದ ಪ್ರಮುಖ ದೋಷ ಅದೇ ಇರಬಾರದು. ಸಣ್ಣ ಪುಟ್ಟ ದೋಷ ಇದ್ದರೆ ದೊಡ್ಡದಲ್ಲ. ಪ್ರಬಲವಾದ ಯಾವುದರಿಂದ ಸನ್ಯಾಸ ಆಗಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂಥ ದೋಷ. ಪೂಜೆಯಲ್ಲಿ ಸ್ವಲ್ಪ ವಿಸ್ತಾರ ಆಯಿತು ಅಥವಾ ಚಾತುರ್ಮಾಸ ಸ್ವಲ್ಪ ಭಂಗ ಆಯಿತು, ಇದೆಲ್ಲ ಸಣ್ಣ ಸಣ್ಣ ವಿಚಾರ. ದೊಡ್ಡ ವಿಚಾರ ಇದ್ದರೆ ಅವರಿಗೆ ಆಗಬಾರದು. ಎಲ್ಲ ಗೃಹಸ್ಥರು ಎಲ್ಲ ಪೂರ್ಣವಾಗಿದ್ದಾರೆ, ಸಾಮಾನ್ಯವಾಗಿದ್ದಾರೆ. ದೊಡ್ಡ ದೋಷ ಸನ್ಯಾಸಿಗಳಿಗೆ ಇರಬಾರದ ಪ್ರಮುಖ ದೋಷ ಅದೇ ಇರಬಾರದು. ಸಣ್ಣ ಪುಟ್ಟ ದೋಷ ಇದ್ದರೆ ದೊಡ್ಡದಲ್ಲ. ಪ್ರಬಲವಾದ ಯಾವುದರಿಂದ ಸನ್ಯಾಸ ಆಗಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂಥ ದೋಷ. ಪೂಜೆಯಲ್ಲಿ ಸ್ವಲ್ಪ ವಿಸ್ತಾರ ಆಯಿತು ಅಥವಾ ಚಾತುರ್ಮಾಸ ಸ್ವಲ್ಪ ಭಂಗ ಆಯಿತು, ಇದೆಲ್ಲ ಸಣ್ಣ ಸಣ್ಣ ವಿಚಾರ. ದೊಡ್ಡ ವಿಚಾರ ಇದ್ದರೆ ಅವರಿಗೆ ಆಗಬಾರದು. ಈ ಯಾವ ಸ್ವಾಮಿಗಳಿಗೂ ಕೂಡ ಅಂತ ಆರೋಪ ಮಾಡಲಿಕ್ಕೆ ಅವಕಾಶ ಈಗಿದ್ದವರು. ಹಿಂದೆಗಳು ನಾವು ಚಿಕ್ಕದಲ್ಲಿದ್ದಾಗೆಲ್ಲ ಕೆಲವು ಸುದ್ದಿ ಬಂದಿತ್ತು, ಕೆಲವರು ಬಗ್ಗೆ ಎಷ್ಟು ಸತ್ಯವೋ ನನಗೆ ಗೊತ್ತಿಲ್ಲ. ಆದರೆ ಆವಾಗ ನಾವು ಚಿಕ್ಕವ. ಈಗ ನಾವು ಗೊತ್ತಿದ್ದು ಮಠಾಧಿಪತಿಗಳಾಗಿ ಹೊಸ ವಿಧಾನ ಮಾಡೋದು, ಹೀಗೆ ಮಾಡಿದ್ದಾರೆ ಅಂತ ಮುಂದುವರಿಸುವುದಲ್ಲ. ಬದಲಾವಣೆ ಆಗಬೇಕು, ಮಠಗಳಲ್ಲಿ ಕ್ರಾಂತಿ ಆಗಬೇಕು. ಈಗ ಯುವಕರೆಲ್ಲ ನಾವು ಸರಿಯಾಗಿ ಇರಬೇಕು ಅಂತ ಹೇಳಿ ಈಗಿನ ಯುವಕ ಸ್ವಾಮಿಗಳೆಲ್ಲ ಬಹಳ ಉತ್ಸಾಹದಲ್ಲಿದ್ದಾರೆ. ನಮಗೆ ತಪ್ಪಾಗಬಾರದು, ನಮ್ಮ ಧರ್ಮ ಪರಂಪರೆ ಪ್ರಾಚೀನ ನೈತಿಕ ಪರಂಪರೆ ಉಳಿಬೇಕು. ನಮ್ಮ ಕಳಕಳಿ ಈಗಿನ ಎಲ್ಲ ಸ್ವಾಮಿಗಳಿಗೆ ಯುವಕ ಸ್ವಾಮಿಗಳು, ಅದಕ್ಕೆ ನಾವು ಉತ್ತೇಜನ ಕೊಡಬೇಕು. ನಾವೇ ನಮಗೆಷ್ಟು ಅಧಿಕಾರ, ನಮ್ಮ ಅಧಿಕಾರ ಪ್ರಕಾರ ನೇರ ವಿಧಿ ಕೊಟ್ಟಿಲ್ಲ. ಉಳಿದದ್ದೆಲ್ಲ ನಮಗೆ ಮಾಡಲಿಕ್ಕೆ ಅಧಿಕಾರ ಉಂಟು. ಈಗ ಶೃಂಗೇರಿ ಸ್ವಾಮಿಗಳು ಅಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ನಾವು ಹೇಳಬಹುದು, ಅದಕ್ಕಿಂತ ಹೆಚ್ಚು ಇನ್ನೊಂದು ಮಾಡಿದ ಶ್ರೇಷ್ಠ ಅಧಿಕಾರ ಇಲ್ಲ. ನಮ್ಮ ಅಧಿಕಾರಕ್ಕೊಂದು ಇತಿಮಿತಿ ಉಂಟು, ಅಷ್ಟು ಮಾತ್ರ ಮಾಡಬಹುದು. ನಾವೇ ನಮಗೆಷ್ಟು ಅಧಿಕಾರ, ನಮ್ಮ ಅಧಿಕಾರ ಪ್ರಕಾರ ನೇರ ವಿಧಿ ಕೊಟ್ಟಿಲ್ಲ. ಉಳಿದದ್ದೆಲ್ಲ ನಮಗೆ ಮಾಡಲಿಕ್ಕೆ ಅಧಿಕಾರ ಉಂಟು. ಈಗ ಶೃಂಗೇರಿ ಸ್ವಾಮಿಗಳು ಅಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ನಾವು ಹೇಳಬಹುದು, ಅದಕ್ಕಿಂತ ಹೆಚ್ಚು ಇನ್ನೊಂದು ಮಾಡಿದ ಶ್ರೇಷ್ಠ ಅಧಿಕಾರ ಇಲ್ಲ. ನಮ್ಮ ಅಧಿಕಾರಕ್ಕೊಂದು ಇತಿಮಿತಿ ಉಂಟು, ಅಷ್ಟು ಮಾತ್ರ ಮಾಡಬಹುದು. ಅದು ಅಂಥದ್ದು ಯಾವ ಸ್ಥಿತಿ ನಮ್ಮ ಬಗ್ಗೆ ತಪ್ಪು ಕಲ್ಪನೆ ಆಗೋದು ಮಾತ್ರ ಅರ್ಥವಾದ ಹಾಗೆ ನಾವು ಅವರ ಬಗ್ಗೆ ಒಂದು ದುಃಖ ಹೇಳಬೇಕು, ಅದನ್ನು ಹಾಕಿಲ್ಲ. ಅಂತ್ಯಕಾಲಕ್ಕೆ ಹೋಗಲಿಲ್ಲ ಇಷ್ಟೇ. ಯಾಕೆ ಅಂತ ಕಾರಣ ಹಾಕಿಲ್ಲ. ಮತ್ತು ದುಃಖ ಆಗದೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೇನೆ, ಅದನ್ನು ಯಾರೂ ಹಾಕಿಲ್ಲ. ಒಂದು ಪತ್ರಿಕೆಯಲ್ಲಿ ಬಂದಿದೆ. ಹೀಗೆ ಮಾಧ್ಯಮದವರು ನಾವು ಪೂರ್ಣ ಸಹಕಾರ ಮಾಡಬೇಕು. ನಿಮ್ಮ ಮೇಲೆ ಆಕ್ಷೇಪಣೆ ಅಲ್ಲ, ನಾವು ಸಲಹೆ ಕೊಡ್ತಾ ಇದ್ದೀವಿ. ಅನೇಕ ಮಾರ್ಗಗಳು ಅವನೇ ಮಾಡಬಹುದು, ಇನ್ನೊಬ್ಬರು ಮಾಡಿಸಬಹುದು, ಗೊತ್ತಿಲ್ಲ, ಊಹಾಪೋಹ ಏನು ಬೇಕಾದರೆ ಮಾಡಬಹುದು. ಅದು ಏನೇ ಹೇಳಿ ನಮ್ಮ ಎಲ್ಲ ವಿಚಾರಿಸಿದೆ. ಇಲ್ಲಿ ಯಾರು ಸನ್ಯಾಸಿಗಳು ಮಠಾಧಿಪತಿಗಳು ಅದಕ್ಕೆ ಕೈ ಹಾಕುವ ಸಂದರ್ಭವೇ ಇಲ್ಲ, ಅವರಿಗೆ ಅವಕಾಶವೇ ಇಲ್ಲ ಮಾಡಲಿಕ್ಕೆ. ಅದನ್ನು ಒಪ್ಪುತ್ತೇನೆ. ಅವರು ನನ್ನ ಧೋರಣೆ ಎಲ್ಲ ಜಾತಿಯ ಜೊತೆಗೆ, ಬರೀ ಬ್ರಾಹ್ಮಣರು ಮಾತ್ರ ಅಲ್ಲ, ಎಲ್ಲ ಜಾತಿಯ ಜೊತೆಗೆ ಪ್ರೀತಿ, ನಾವು ಅವರಿಗೆ ಸಹಕಾರ ಕೊಡೋದು ಎಲ್ಲ ಮಾಡಬೇಕು ಅಂತ ನಮ್ಮ ಧೋರಣೆ. ಆ ಧೋರಣೆಯನ್ನು ನಮ್ಮ ಶ್ರೀಗುರು ಸ್ವಾಮಿಗಳು ಅದರಂತೆ ನಡೆಸಿದ್ದಾರೆ. ಎಲ್ಲರಿಗೂ ಜನಪ್ರಿಯರಾಗಿದ್ದಾರೆ. ಬ್ರಾಹ್ಮಣೇತರ ಜಾತಿಗಳಲ್ಲಿ ಎಲ್ಲರಿಗೂ ಇದರ ಜೊತೆಗೆ ಸಂಪರ್ಕ, ಎಲ್ಲರಿಗೂ ಉಪಕಾರ ಮಾಡುವ ಕಾರ್ಯ ಮಾಡಿದ್ದಾರೆ. ಇದು ಒಳ್ಳೆಯ ಕಾರ್ಯ. ಮತ್ತು ಬೇರೆ ಅನೇಕ ಥರದ ಚಟುವಟಿಕೆಗಳು ವಿವಿಧ, ಅದಕ್ಕೆ ನಾವು ಆಕ್ಷೇಪ ಮಾಡಿಲ್ಲ. ಸಂಗೀತ, ನೃತ್ಯ, ಅದರಲ್ಲಿ ಆಸಕ್ತಿ, ಅದರ ಬಗ್ಗೆ ಸ್ವಲ್ಪ ಅತಿಯಾಗಿರಬಹುದು, ಅದು ನಾವು ಅದಕ್ಕೆ ಬಗ್ಗೆ ಏನು ಆಕ್ಷೇಪ ಮಾಡಿಲ್ಲ. ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಅವರು ಕೂಡ ಚೆನ್ನಾಗಿ ನಡೆಸಿದ್ದಾರೆ. ಕಲೆಗೆ ವಿಶೇಷ ಪ್ರೋತ್ಸಾಹ ನೀಡಿದ್ದಾರೆ. ಸಂಗೀತ, ನೃತ್ಯ ಎಲ್ಲ ಕಲೆಗೆ ಒಂದು ಒಳ್ಳೆಯ ಅವಧಾನ ಇತ್ತು. ಹಣವನ್ನು ಎಲ್ಲ ರೀತಿಯಿಂದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು, ರೋಗಿಗಳಿಗೆ ಉಪಕಾರ ಮಾಡೋದು ಮುಂತಾದ ರೀತಿಯಿಂದ ಒಳ್ಳೆಯ ಕಾರ್ಯ ಅನೇಕ ಮಾಡಿದ್ದಾರೆ. ಎಲ್ಲರಿಗೂ ಹೋಗಲೇಬೇಕಾದ ಅದೇ ಮತ್ತೊಬ್ಬರು ಹೋಗ್ತಾರೆ. ವಿಮಾನ ಪ್ರಯಾಣ ಬೇಡ ಅದು ಹೋಗ್ಬೋದು, ಅಲ್ಲೇ ಬಂದು ಮತ್ತೊಬ್ಬರು ವಿದೇಶ ಪ್ರಯಾಣ ಬೇಕು ಬೇಡ, ಇಂಥದ್ದು ಅನೇಕ ಚರ್ಚೆಗಳು. ಹಲವಾರು ಮತದ ಸಂವಿಧಾನ ಮಾಡೋದು ಕಷ್ಟ. ಹೋಗಲೇಬೇಕಾದ ಅದೇ ಮತ್ತೊಬ್ಬರು ಹೋಗ್ತಾರೆ. ವಿಮಾನ ಪ್ರಯಾಣ ಬೇಡ ಅದು ಹೋಗ್ಬೋದು, ಅಲ್ಲೇ ಬಂದು ಮತ್ತೊಬ್ಬರು
ವಿದೇಶ ಪ್ರಯಾಣ ಬೇಕು ಬೇಡ ಇಂಥದ್ದು ಅನೇಕ ಚರ್ಚೆಗಳು. ಹಲವಾರು ಮತದ ಸಂವಿಧಾನ ಮಾಡೋದು ಕಷ್ಟ. ಹೋಗಲೇಬೇಕಾ ಅದೇ ಮತ್ತೊಬ್ಬರು ಹೋಗ್ಬೋದು. ವಿಮಾನ ಪ್ರಯಾಣ ಬೇಡ ಅದು ಹೋಗ್ಬೋದು. ಅಲ್ಲೇ ಬಂದು ಮತ್ತೊಬ್ಬರು ವಿದೇಶ ಪ್ರಯಾಣ ಬೇಕು ಬೇಡ ಇಂಥದ್ದು ಅನೇಕ ಚರ್ಚೆಗಳು. ಹಲವಾರು ಮತದ ಸಂವಿಧಾನ ಮಾಡೋದು ಕಷ್ಟ. ಪದ್ಧತಿಯಲ್ಲಿ ಸ್ವಾಮಿಗಳಲ್ಲದಿದ್ದರೆ ಅಲ್ಲಿ ಹೋಗಿ ಕ್ರಮ ಇಲ್ಲ. ಸ್ವಾಮಿಗಳಿಗೆ ಮಾತ್ರ ಅಷ್ಟಪಟ್ಟು ಅವರು ಸ್ವಾಮಿಗಳೇ ಅಲ್ಲ ಅಂತ ಮಾಡಿದ ಮೇಲೆ ಹೋಗಲಿಕ್ಕೆ ಸಂಕೋಚ ಇತ್ತು. ಆದರೆ ಅವರು ಬಂದಾಗ ಸಭ್ಯತನಕ್ಕೆ ಭಂಗ ಬರಬಾರದು ಅಂತ ಹೇಳಿ ಅವರು ಆರತಿ ಮಾಡಿದರು. ಎಲ್ಲ ಮಾಡಿದ್ದಾರೆ. ಯಾರು? ಪದ್ಮನಾಭ ಸ್ವಾಮಿಗಳು, ಪರಿಹಾರ ಸ್ವಾಮಿಗಳು, ಮತ್ತು ಅನ್ನಮಾನ ಸ್ವಾಮಿಗಳು, ಸೋದೇ ಸ್ವಾಮಿಗಳು, ಕಾಳಿಕ ಸ್ವಾಮಿಗಳು ಅಲ್ಲಿ ಹೋಗಿದ್ದಾರೆ. ಎಲ್ಲ ಮಾಡಿದ್ದಾರೆ. 3 ಮಂದಿಯಾಗಿ ಹೋಗಿದ್ದಾರೆ. ಸೋದೇ ಸ್ವಾಮಿ ಮಾತ್ರ ಹೋಗಬೇಕಿತ್ತು. ಅದಕ್ಕೆ ಕೆಲವರು ಆಕ್ಷೇಪಿಸಿದ್ದಾರೆ. ಅವರು ನಾನು ಏನು ಹೇಳಿದ್ದೇನೆ ಪೂರ್ಣ ವರದಿ ಮಾಡಲಿಕ್ಕಿಲ್ಲ, ಅರ್ಧ ವರದಿ ಮಾಡು. ಇದು ಮಾಧ್ಯಮದವರು ಮಾಡುವ ದೊಡ್ಡ ತಪ್ಪು. ಬೇಸರ ಮಾಡಬಾರ್ದು. ಅಲ್ಲಿ ನಾನು ಹೇಳಿದ್ದೇನೆ, ನಾನು ಬೆಳಗ್ಗೆ ಗೊತ್ತಾಯಿತು, ಅವರು 8 ಗಂಟೆಗೆ ಗೊತ್ತಾಗಲ್ಲ, ಇನ್ನೂ ಪೂಜೆ ಶುರುವೇ ಮಾಡಿಲ್ಲ. ಪೂಜೆ ಮುಗಿಸಲಿಕ್ಕೆ 3 ಗಂಟೆ, ಮತ್ತು ಹುಬ್ಬಳ್ಳಿಯಿಂದ ಬರಲಿಕ್ಕೆ 7 ಗಂಟೆ ಬೇಕೇ ಬೇಕು. ಅಷ್ಟಾಗುವ ಎಲ್ಲ ಕೆಲಸ ಮುಂದೆ ಹೋಗ್ತಾರೆ, ಸಮಯವೇ ಇಲ್ಲ. ಇಷ್ಟೇ ನನಗೆ ಸುಖಿಸಿಯಲ್ಲಿ ಪರಿಸರ ಬಗ್ಗೆ 3 ಸಲ 2 ಚೇಂಜ್ ಆಗಿ ಕೊನೆಗೆ 19ಕ್ಕೆ ಅಲ್ಲಿ ತೀರ್ಮಾನ ಆಗಿತ್ತು. ಅದಕ್ಕೂ ನಾನು ಒಪ್ಪಿಕೊಂಡಿದ್ದೆ ಪರಿಸರದ ಭೇಟಿ. ಮತ್ತು ಹೋಗಲಿಕ್ಕೆ ಟೈಮೇ ಇಲ್ಲ, ನನಗೆ ಸಮಯ ಇಲ್ಲ, ಅದೇನು ಹೋಗಲಿಲ್ಲ. ಇಷ್ಟೇ ಹೇಳಿ ಪಟ್ಟದ ದೇವರು ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದೆ. ಅದಕ್ಕೆ ಈ ಕಾರಣ ಹೇಳಿದೆ, ಪಟ್ಟದ ದೇವರು ಕೊಟ್ಟಿದ್ದ ಕಾರಣ ಈ ರೀತಿ ಸನ್ಯಾಸ ಧರ್ಮಕ್ಕೆ ವಿರುದ್ಧವಾಗಿ ಮಾಡಿದ್ದರಿಂದ ಪಟ್ಟದ ದೇವರು ಕೊಟ್ಟಿಲ್ಲ. ಮತ್ತು ನಾನು ಇದಕ್ಕೋಸ್ಕರ ಹೋಗಲಿಲ್ಲ ಮೇಲೆ ಹೋಗದೇ ಇರಲಿಕ್ಕೆ ಸಮಯ ಇಲ್ಲ, ಟೈಮ್ ಇಲ್ಲ, ಹೇಗೆ ಹೋಗುದು? ಈಗ 12 ಗಂಟೆ ಆಗಿತ್ತು ಅವರು ಬಂದಾಗ. ಹುಬ್ಬಳ್ಳಿಗೆ ಪೂಜೆ ಮುಗಿಯುವಾಗಲೇ 12 ಗಂಟೆ. ಆಮೇಲೆ ಎಷ್ಟು ಪ್ರಯತ್ನ ಪಟ್ಟರು 7-8 ಗಂಟೆ ಮುಂಚೆ ಹೋಗಲಿಕ್ಕೆ ಆಗೋದಿಲ್ಲ. ನಾನು ಹೇಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಆವಾಗ ಇದೆಲ್ಲ ಗೊತ್ತಿಲ್ಲ, ತಡ ಆಗ್ತದೆ ಅಂತ. ತಡ ಆದರೂ ಕೂಡ 5 ಗಂಟೆ 6 ಗಂಟೆ ಒಳಗೆ ಹೋಗಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನಾನು ಹೋಗಿಲ್ಲ ಇಷ್ಟೇ. ಅದನ್ನು ಹೇಳುವಾಗ ಇಷ್ಟೇ ವರದಿಯಾಗಿದೆ. ನಾನು ಅಂತಿಮ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ ಇಷ್ಟೇ. ಕಾರಣ ಹೇಳಿದ್ದೇನೆ. ಆ ಕಾರಣ ಅಪಾರ್ಥಕ್ಕೆ ಅವಕಾಶ. ಈ ಪತ್ರಿಕೆಗಳು ಪೂರ್ಣ ಸಹಕಾರ ನೀಡಬೇಕು. ನಾನು ಸತ್ಯವನ್ನು ಹೇಳ್ತಾರೆ, ಅದರಲ್ಲಿ ಯಾವ ನನಗೆ ಸಂಕೋಚ ಇಲ್ಲ. ಅದಕ್ಕೆ ಅರ್ಥವೃದ್ಧಿ ಮಾಡಿ ಜನರಿಗೆ ನಮ್ಮ ಮೇಲೆ ಮೊದಲೇ ವಿಷಪ್ರಾಶನ ಅಂತ ಪ್ರಚಾರ ಮಾಡಿ ನಮ್ಮ ಮೇಲೆ ತಪ್ಪು ಕಲ್ಪನೆ ಮಾಡುವಂತೆ ಮಾಧ್ಯಮದಲ್ಲಿ ಮಾಡಿ. ವಿಷಪ್ರಾಶನದ ಅಷ್ಟು ಮಹತ್ವ ನಮಗೆ ಸಂಬಂಧವೇ ಇಲ್ಲ. ನಾವು ಹೇಗೆ ವಿಷಪ್ರಾಶನ ಮಾಡೋದು? ಅಷ್ಟು ನಮ್ಮ ಮೇಲೆ ಇಂಥ ಆರೋಪ ಮಾಡೋದು ದೊಡ್ಡ ತಪ್ಪು, ದೊಡ್ಡ ಅಪರಾಧ. ನಾವು ಅಂಥದ್ದು ಕಲ್ಪನೆ ಮಾಡಿಲ್ಲ. ಹೀಗೆ ಮೊನ್ನೆ ಪರ್ಯಾಯದಲ್ಲಿ ನನ್ನ ಮೇಲೆ ನಮಗೆ ಆರೋಗ್ಯಾವಸ್ಥೆಯಲ್ಲಿ ನನಗೆ ಮಹಿಳೆಯ ವಿಷಯ ಸಂಪರ್ಕ ಇತ್ತು, ಮಕ್ಕಳಾಗಿದ್ದಾರೆ. ಇವನನ್ನು ಅದಕ್ಕೊಂದು ಪೀಠ ಬಿಡಬೇಕು ಅಂತ. ಅದಕ್ಕೆ ನಾನು 32ನೇ ತಾರೀಕಿನ ಒಳಗೆ ನೀವು ಪೀಠ ಬಿಡಬೇಕು, ಇಲ್ಲ ಅಂತಂದರೆ 10,000 ಪ್ರಿಂಟ್ ಕರಬಂತ ಪ್ರಿಂಟ್ ಮಾಡ್ತೇವೆ ಅಂತ ಬೆದರಿಸಿದರು. ಏನು ಇಲ್ಲಿ ಉಡುಪಿಯವರೊಬ್ಬರು ಯಾರೋ ಒಬ್ಬರೇ ಅದಕ್ಕೆ ಪತ್ರ ಬಂದಿತ್ತು. ಯಾರು ಅಂತ ಹೆಸರು ಹಾಕಿಲ್ಲ, ನಿಮ್ಮ ಮಗನ ಹೆಸರು ಹೇಳ್ತೇನೆ ಅಂತ ಕೂಡ ಹೇಳಿದರು. ನಾನು ಆರಂಭ ಮಾಡ್ತಾ ಇದ್ದೀನಿ. ಡಿಸೆಂಬರ್ 31 ಆಯಿತು, ಜನವರಿ ಫೆಬ್ರವರಿ ಇಷ್ಟವರೆಗೆ ಕರಪತ್ರ ಪ್ರಿಂಟ್ ಆಗಲೇ ಇಲ್ಲ. 10,000 ಕರಪತ್ರ ಪ್ರಿಂಟ್ ಮಾಡಿ ಹಂಚಿಬಿಡ್ತೇನೆ ಅಂತ ಹೆದರಿಸಿದ್ರು. ಮೊನ್ನೆ ಪರ್ಯಾಯದಲ್ಲಿ ನನ್ನ ಮೇಲೆ ನಮಗೆ ಆರೋಗ್ಯಾವಸ್ಥೆಯಲ್ಲಿ ನನಗೆ ಮಹಿಳೆಯ ವಿಷಯ ಸಂಪರ್ಕ ಇತ್ತು, ಮಕ್ಕಳಾಗಿದ್ದಾರೆ. ಇವನನ್ನು ಅದಕ್ಕೊಂದು ಪೀಠ ಬಿಡಬೇಕು ಅಂತ. ಅದಕ್ಕೆ ನಾನು 32ನೇ ತಾರೀಕಿನ ಒಳಗೆ ನೀವು ಪೀಠ ಬಿಡಬೇಕು, ಇಲ್ಲ ಅಂತಂದರೆ 10,000 ಪ್ರಿಂಟ್ ಕರಬಂತ ಪ್ರಿಂಟ್ ಮಾಡ್ತೇವೆ ಅಂತ ಬೆದರಿಸಿದರು. ಏನು ಇಲ್ಲಿ ಉಡುಪಿಯವರೊಬ್ಬರು ಯಾರೋ ಒಬ್ಬರೇ ಅದಕ್ಕೆ ಪತ್ರ ಬಂದಿತ್ತು. ಯಾರು ಅಂತ ಹೆಸರು ಹಾಕಿಲ್ಲ, ನಿಮ್ಮ ಮಗನ ಹೆಸರು ಹೇಳ್ತೇನೆ ಅಂತ ಕೂಡ ಹೇಳಿದರು. ನಾನು ಆರಂಭ ಮಾಡ್ತಾ ಇದ್ದೀನಿ.
ಡಿಸೆಂಬರ್ 31 ಆಯಿತು, ಜನವರಿ ಫೆಬ್ರವರಿ ಇಷ್ಟವರೆಗೆ ಕರಪತ್ರ ಪ್ರಿಂಟ್ ಆಗಲೇ ಇಲ್ಲ. 10,000 ಕರಪತ್ರ ಪ್ರಿಂಟ್ ಮಾಡಿ ಹಂಚಿಬಿಡ್ತೇನೆ ಅಂತ ಹೆದರಿಸಿದರು. ನಡೆಸಿದ್ದಾರೆ. ಎಲ್ಲರಿಗೂ ಪ್ರಿಯರಾಗಿ ಜನಪ್ರಿಯರಾಗಿದ್ದಾರೆ. ಬ್ರಾಹ್ಮಣೇತರ ಯಾಕೆ ನೋಡಿದರೆ ಎಲ್ಲರಿಗೂ ಎಲ್ಲರ ಜೊತೆಗೆ ಸಂಪರ್ಕ, ಎಲ್ಲರಿಗೂ ಉಪಕಾರ ಮಾಡುವ ಕಾರ್ಯ ಮಾಡಿದ್ದಾರೆ. ಇದು ಒಳ್ಳೆಯ ಕಾರ್ಯ. ಮತ್ತು ಬೇರೆ ಅನೇಕ ಥರದ ಚಟುವಟಿಕೆಗಳು ಉಂಟು, ವಿವಿಧ. ಅದಕ್ಕೆ ನಾನು ಆಕ್ಷೇಪ ಮಾಡಿಲ್ಲ. ಸಂಗೀತ, ನೃತ್ಯ, ಅದರಲ್ಲಿ ಆಸಕ್ತಿ, ಅದರ ಬಗ್ಗೆ ಸ್ವಲ್ಪ ಅತಿಯಾಗಿರ್ಬೋದು, ಆದರೂ ನಾವು ಅದಕ್ಕೆ ಬಗ್ಗೆ ಏನೂ ಆಕ್ಷೇಪ ಮಾಡಿಲ್ಲ. ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಪರ್ಯಾಯವನ್ನು ಕೂಡ ಚೆನ್ನಾಗಿ ನಡೆಸಿದ್ದಾರೆ. ಕಲೆಗೆ ವಿಶೇಷ ಪ್ರೋತ್ಸಾಹ ನೀಡಿದ್ದಾರೆ. ಸಂಗೀತ, ನೃತ್ಯ ಎಲ್ಲ ಕಲೆಗೆ ಮತ್ತು ಒಳ್ಳೆಯ ಅವಧಾನ ಇತ್ತು. ಹಣವನ್ನು ಎಲ್ಲ ರೀತಿಯಿಂದ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡೋದು, ರೋಗಿಗಳಿಗೆ ಉಪಕಾರ ಮಾಡೋದು ಮುಂತಾದ ರೀತಿಯಿಂದ ಒಳ್ಳೆಯ ಕಾರ್ಯ ಅನೇಕ ಮಾಡಿದ್ದಾರೆ. ಆದರೆ ಇದನ್ನು ಒಳ್ಳೆಯ ಕಾರ್ಯ ಮಾಡುವಾಗ ಇದನ್ನು ಕೂಡ ನಾವು ಬರೆಯಲಿಕ್ಕಾಗುವುದಿಲ್ಲ. ಈ ಥರದಿಂದ ಒಂದು ಪಾಲನ ಪ್ರವೃತ್ತಿ, ಮತ್ತೊಂದು ಸನ್ಯಾಸ ಧರ್ಮಕ್ಕೆ ವಿರುದ್ಧವಾದ ಸ್ತ್ರೀಯರ ಆಸಕ್ತಿ. ಇದು ಅವರೇ ಮದ್ಯಪಾನ ಒಪ್ಪಿಕೊಂಡಿಲ್ಲ. ಆದರೆ ಅನೇಕರಿಗೆ ಭಕ್ತರಿಗೆ ಅವರು ಭೇಟಿಗೆ ಹೋದಾಗ ಸ್ಪಷ್ಟ ಅನುಭವ. ಸತ್ಯ ಆಗುವುದಿಲ್ಲ, ಆರೋಪ ಮಾತ್ರ ಅಲ್ಲ, ಆ ಒಂದು ಪ್ರೂವ್ ಆಗುತ್ತೆ, ಅಪರಾಧ ಪ್ರೂವ್ ಆಗುತ್ತೆ. ಎಲ್ಲರ ಮಂತ್ರಿಗಳು ಕೂಡ ಅಧಿಕಾರ ಬಿಟ್ಟು ಹೋಗಬೇಕು. ಆರೋಪ ಮಾಡಿದ್ದೇವೆ ಅದೇ ಮತ್ತೆ ಮನೆಯಾಗಿದ್ದಾಗ ನಿಮ್ಮ ದೇವರ ಪೂಜೆ ಮಾಡ್ತೇವೆ, ಕೃಷ್ಣದೇವರ ಪೂಜೆಗೆ ಮತ್ತೆ ನೀವು ಬರೋದು ಬೇಡ ಅಂತ ನಾನು ಮನೆಗೆ ಅವಕಾಶ ಕೊಟ್ಟಿಲ್ಲ. ಅವರ ಪರ್ಯಾಯದಲ್ಲಿ ಕೂಡ ನಾವು ಕೃಷ್ಣದೇವರ ಪೂಜೆಗೆ ಹೋಗಿದ್ದೆ. ನಮ್ಮ ಪಟ್ಟದ ದೇವರು ತೆಗೆದುಕೊಂಡು ಹೋಗಿಲ್ಲ ಅವರ ಪರ್ಯಾಯದಲ್ಲಿ. ಆಗಲೇ ಅವರಿಗೆ ಸ್ವಲ್ಪ ಬೇಸರ ಇತ್ತು. ನಮ್ಮ ಪರ್ಯಾಯ ಕೂತ್ಕೊಂಡು ಮುಂಚೆ ಮಠಕ್ಕೆ ಕರೆದಿದ್ದರು, ಅಲ್ಲಿ ಪೂಜೆ ಮಾಡಿ ಬಂದಿದ್ದೆ. ನಮಗೆ ವಿಶ್ವಾಸ ಇತ್ತು, ಯಾವಾಗ ನಮ್ಮ ಪರ್ಯಾಯದಲ್ಲಿ ಅವರಿಗೆ ದೇವರ ಪೂಜೆ ಕೊಟ್ಟಿಲ್ಲ ಅದಕ್ಕೆ ಅವರಿಗೆ ಬೇಸರಾಗಿತ್ತು. ಆದ್ದರಿಂದ ನನ್ನ ಮೇಲೆ ಅವರಿಗೆ ಸಿಟ್ಟಿತ್ತು. ಆದರೆ ನನಗೆ ಮಾತ್ರ ಅವರ ಮೇಲೆ ಸ್ವಲ್ಪ ಬೇಸರ ಇಲ್ಲ. ಯಾವುದೋ ತಾತ್ವಿಕ ದೃಷ್ಟಿಯಿಂದ, ಧರ್ಮ ತತ್ವದ ದೃಷ್ಟಿಯಿಂದ ಮನಸ್ಸಾಕ್ಷಿ ವಿರುದ್ಧವಾಗಿ ಮಾಡಬಾರದು. ಭಗವಂತನ ಮಧ್ವಾಚಾರ್ಯ ಮುಟ್ಟಿನ ಪೂಜೆ ದೇವರು, ಅದನ್ನು ಸನ್ಯಾಸ ಧರ್ಮದಲ್ಲಿದ್ದವರು ಮಾತ್ರ ಮಾಡಬೇಕು, ಉಳಿದವರು ಮಾಡಬಾರದು. ಅಕ್ರಮ ಪದ್ಧತಿ ಇದೆ. ಹೀಗಾಗಿ ಅವರೇ ಒಪ್ಪಿಕೊಂಡಿದ್ದಾರೆ. ನನ್ನ ಜೊತೆಗೆ ಅನೇಕ ಸಲ ಅದು ನಾನು ಮಾಡಿದ ತಪ್ಪು ಹೌದು ಒಪ್ಪಿಕೊಂಡಿದ್ದಾರೆ ಆಗಿದೆ ಅಂತ. ಅದನ್ನು ಸರಿಪಡಿಸಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ, ಅದನ್ನು ಸರಿ ಮಾಡಲಿಲ್ಲ. ಅದಕ್ಕೆ ನಾವು ಪರ್ಯಾಯ ಕಾಲದಲ್ಲಿ ನಮ್ಮ ಪರ್ಯಾಯದಲ್ಲಿ ದೇವರ ಪೂಜೆ ಅವಕಾಶ ಕೊಟ್ಟಿಲ್ಲ. ಆದರೆ ಇತ್ತೀಚೆಗೆ ಅವರು ಬಹಿರಂಗವಾಗಿ ಒಂದು ರೆಕಾರ್ಡ್ ಇದೆ, ವಿಶ್ವವಿದ್ಯಾಲಯರಿಗೂ ಅವರಿಗೂ ಆ ಮಾತುಕತೆ, ಆ ಮಾತು ಆ ರೀತಿಯ ಗೊತ್ತಾಗ ಹಿರಿಯ ಸ್ವಾಮಿ ಇಂಜಿನಿಯರ್ ಆಗಬಾರದು ಅಂತಿಲ್ಲ. ಹೆಮ್ಮೆಯಾದವರಿದ್ದಾರೆ, ಒಳ್ಳೆಯ ಪಂಡಿತರು, ಬಹಳ ಮಂದಿ ಇಂಜಿನಿಯರ್ಗಳು ಪಂಡಿತರಿದ್ದಾರೆ. ಆಗಬಾರದು ಅಂತಿಲ್ಲ. ಇನ್ನು ಮೊದಲಿಂದ ಆಗಬೇಕಲ್ಲ, ಆರಂಭದಿಂದ ಅದು ಕಷ್ಟ ಉಂಟು. ಪ್ರೌಢರಾಗಬೇಕು, ಬಾಲಕರು ಬೇಡ ಅಂತ ನಮ್ಮ ಅಭಿಪ್ರಾಯ. ಬಾಲಕರಾದರೆ ಅನೇಕ ಇದು ಕಾರಣ ಆಗ್ತದೆ, ಪ್ರೌಢರೇ ಆಗಬೇಕು. ಅದರಿಂದ ನಾವೆಲ್ಲ ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿ ಮಾಡ್ತಾ ಇದ್ದೀವಿ, ಬಿಡಿ ಇಲ್ಲ. ಇಂಜಿನಿಯರ್ ಆಗಬಾರದು ಅಂತಿಲ್ಲ. ಹೆಮ್ಮೆಯಾದವರಿದ್ದಾರೆ, ಒಳ್ಳೆಯ ಪಂಡಿತರು, ಬಹಳ ಮಂದಿ ಇಂಜಿನಿಯರ್ಗಳು ಪಂಡಿತರಿದ್ದಾರೆ. ಆಗಬಾರದು ಅಂತಿಲ್ಲ. ಇನ್ನು ಮೊದಲಿಂದ ಆಗಬೇಕಲ್ಲ, ಆರಂಭದಿಂದ ಅದು ಕಷ್ಟ ಉಂಟು. ಪ್ರೌಢರಾಗಬೇಕು, ಬಾಲಕರು ಬೇಡ ಅಂತ ನಮ್ಮ ಅಭಿಪ್ರಾಯ. ಬಾಲಕರಾದರೆ ಅನೇಕ ಇದು ಕಾರಣ ಆಗ್ತದೆ, ಪ್ರೌಢರೇ ಆಗಬೇಕು. ಅದರಿಂದ ನಾವೆಲ್ಲ ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿ ಮಾಡ್ತಾ ಇದ್ದೀವಿ, ಬಿಡಿ ಇಲ್ಲ. ಏನೇನಾದರೂ ಆಗಿರಬೇಕಾಗಿದ್ದರೆ ಅದರಲ್ಲಿ ಕೂಡ ಅದೇ ಇಬ್ಬರು ಮಹಿಳೆಯರಿದ್ದಾರೆ. ಒಂದು ಇಷ್ಟವರೆಗಿದ್ದ ಮಹಿಳೆ ಹೊಸದಾಗಿ ಒಬ್ಬರು ಸೇರಿಕೊಂಡಿದ್ದಾಳೆ. ಅವರ ಜಗಳದಿಂದ ಏನಾದರೂ ಆಗಿರಬಹುದು, ಅದು ಒಂದು ಊಹೆ. ಮತ್ತೊಂದು ಪಾಯಿಸಲು ಅತಿಯಾದ ಅವರ ಭಾರದ ಪ್ರವೃತ್ತಿ, ಅತಿಯಾದ ಭಾರದಿಂದಲೂ ಆಗಿರಬಹುದು. ಯಾಕೆಂದರೆ ಅನೇಕ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳೆಲ್ಲ ಇದ್ದರು,
90 ಕಾಲೇಜಿನ ಕಾರ್ಯಕ್ರಮ. ಆಗ ವಿದ್ಯಾರ್ಥಿಗಳೇ ಹೇಳ್ತಾ ಇದ್ದಾರಂತೆ, ಇದು ಸ್ವಾಮಿಗಳ ಮುಖದಿಂದ ಭಾರಿ ವಾಸನೆ ಬರ್ತಾ ಇದೆ ಇರುವಂಥ ವಿದ್ಯಾರ್ಥಿಗಳೇ ಆಶ್ಚರ್ಯದಿಂದ ಕೇಳ್ತಾ ಇದ್ದಾರೆ. ಆ ಭಾಗವಹಿಸಿದ ವಿದ್ಯಾರ್ಥಿಗಳೇ ಅದರಲ್ಲಿ ಆ ಮರು ದಿವಸವೇ ಆಗಿದೆ ಈ ಕಾರ್ಯಕ್ರಮಗಳು ಅನಾರೋಗ್ಯ. ಅದರಿಂದ ಅತಿಪಾನವೋ ಅಥವಾ ವಿಷಪ್ರಾಶನವೋ ಏನಾದರೂ ಆಗಿರಬಹುದು, ಹಾಗೆ ಸಂಶಯಕ್ಕೆ ಅವಕಾಶ ಇದೆ, ಅಥವಾ ಕಾಯಿಲೆ ಆಗಿದೆ, ಏನೊಂದು ಗೊತ್ತಿಲ್ಲ. ಅದು ಎಷ್ಟು ಪಕ್ಷಪಾತವಾಗಿ ವಿಚಾರ ಆಗಿದೆ. ನಾವು ಅದಕ್ಕೆ ಸ್ವಾಗತ ಇದೆ. ಅಷ್ಟಮಠಗಳ ಕಡೆಯಿಂದ ಒಂದು ಖಂಡಿತ ಅಂತ ದ್ವೇಷ ಯಾರಿಗೂ ಇಲ್ಲ, ಅವರದ್ದು ದ್ವೇಷವೇ ಇಲ್ಲ. ನಮಗೆ ವಿಶೇಷವಾದ ಪ್ರೀತಿಯೇ ಇತ್ತು. ಅನೇಕ ಸಂದರ್ಭಗಳಲ್ಲಿ ಅವರಿಗೆ ಕಷ್ಟ ಬಂದಾಗ ಅವರ ಸಹಾಯ ಇತ್ತೀಚೆಗೆ ನನ್ನ ಮೇಲೆ ಅವರಿಗೆ ಸಿಕ್ಕಿತ್ತು ಇಲ್ಲ ಅಂತ ಹೇಳಲಿಲ್ಲ. ಅದು ಯಾಕೆ ಅಂದರೆ ನಾನು ಅವರಿಗೆ 2 ವರ್ಷದ ಅವಧಿಯಲ್ಲಿ ಮುತ್ತಿಗೆ ಸ್ವಾಮಿಗಳು ದೊಡ್ಡ ಅಪರಾಧ ಅಲ್ಲ, ವಿದೇಶ ಪ್ರಯಾಣ ಮಾಡಿದ್ರು. ಅಷ್ಟಕ್ಕೇನೆ ನಾವು ಅವರಿಗೆ ಪೂಜೆಗೆ ಅವಕಾಶ ಕೊಟ್ಟಿಲ್ಲ. ಅದಕ್ಕಿಂತ ದೊಡ್ಡ ಸನ್ಯಾಸಕ್ಕೆ ಬಹಳ ವಿರುದ್ಧವಾದ ಮಾಡಿದ್ದಾನೆ. ಇವರಿಗೆ ಕೊಡೋದು ನಮ್ಮ ಕಾನ್ಶಿಯನ್ಸ್, ನಮ್ಮ ಕಾನ್ಶಿಯನ್ಸ್ ಹೇಳಿದ್ದಾರೆ ಆತ್ಮಸಾಕ್ಷಿಗಳು ವಿರುದ್ಧವಾಗ್ತದೆ. ಮುತ್ತಿಗೆ ಸ್ವಾಮಿಗಳು ಅದರಲ್ಲಿ ಪ್ರಚಾರ ಮಾಡಿ ಅದು ನನಗೆ ದೊಡ್ಡ ಎಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಮೇಲೆ ವಿಶ್ವಾಸ ಇದೆ. ಅದಕ್ಕೆ ಪೂಜೆ ವಿಷಯ ಮಾತ್ರ ಕೃಷ್ಣದೇವ ಮಠಕ್ಕೆ ಪೂಜೆಗೂ ಬರಬಾರದು. ಮತ್ತು ನಿಮ್ಮ ದೇವರಲ್ಲಿ ಇಟ್ಟುಕೊಂಡು ಮಾಡಿ 2 ವರ್ಷ ಅವರ ದೇವರು ಕೃಷ್ಣ ಮಠದಲ್ಲಿ ಇಟ್ಟು ಪೂಜೆ ಮಾಡಿದ್ದೇವೆ. ಅದೇ ಮತ್ತು ಅವರಿಗೆ ಬರೆಯಬೇಕಾಗ ನಿಮ್ಮ ದೇವರ ಪೂಜೆ ಮಾಡ್ತೇವೆ, ಕೃಷ್ಣದೇವರ ಪೂಜೆಗೆ ಮತ್ತೆ ನೀವು ಬರೋದು ಬೇಡ ಅಂತ ನಾನು ಅವರಿಗೆ ಅವಕಾಶ ಕೊಟ್ಟಿಲ್ಲ. ಅವರ ಪರ್ಯಾಯದಲ್ಲಿ ಕೂಡ ನಾನು ಕೃಷ್ಣದೇವರ ಪೂಜೆಗೆ ಹೋಗಿದ್ದೆ. ನಮ್ಮ ಪಟ್ಟ ದೇವರನ್ನು ತೆಗೆದುಕೊಂಡು ಹೋಗಿಲ್ಲ ಅವರ ಪರ್ಯಾಯದಲ್ಲಿ. ಆಗಲೇ ಅವರಿಗೆ ಸ್ವಲ್ಪ ಬೇಸರ ಇತ್ತು. ನಮ್ಮ ಪರ್ಯಾಯ ಕೂತ್ಕೊಂಡು ಮುಂಚೆ ಒಪ್ಪಿಕೊಂಡಿದ್ದಾರೆ. ಅದರಲ್ಲಿ ಇದು ಉಂಟು, ಯಾವುದು ಮೊಬೈಲ್ ಕಾಗದ ಇದು ಒಂದು ಕೋರ್ಟಿಗೂ ಹಾಜರು ಮಾಡಿದ್ದೇವೆ. ವಿಶ್ವೇಶ್ವರಯ್ಯರು ಒಂದು ಕೋರ್ಟ್ ನಿಮ್ಮ ಮೇಲೆ ಕೇಸ್ ಹಾಕಿದರು. ಅದಕ್ಕೋಸ್ಕರ ಆಧಾರವಾಗಿ ಈ ಕಾಗದವನ್ನು ಕೂಡ ಕೋರ್ಟಿಗೆ ನಾವು ಸಂವಾದದ ರಿಕಾರ್ಡ್ ಉಂಟು, ಅದನ್ನು ಕೂಡ ಕೋರ್ಟಿಗೆ ಹಾಜರು ಮಾಡಿದರು. ಅದರಲ್ಲಿ ಸ್ಪಷ್ಟವಾಗಿ ಒಪ್ಪಿಕೊಂಡಿದ್ದಾರೆ. ಮತ್ತು ವಿಡಿಯೋದಲ್ಲಿ ಅವರು ಮಾತಾಡಿದ್ದು ಎಲ್ಲ ಪ್ರಚಾರ ಆಗಿದೆ. ಆ ಎಲ್ಲ ಸ್ವಾಮಿಗಳು ಮೀಟಿಂಗ್ ಕರೆದರು, ನಮ್ಮನ್ನು ಕರೆದರು. ನಾನು ಆ ಮೀಟಿಂಗ್ನಲ್ಲಿ ಅವರಿಗೆ ಅವರು ಎಲ್ಲರೂ ನಾವೊಬ್ಬರ ಎಲ್ಲರೂ ಸೇರಿ ಗೇರ ಕ್ರಮ ತಗೊಳ್ಬೇಕು ಅಂದರೆ ನಾವು ಪೂಜೆಗೆ ಕರಿಬಾರದು, ಹಾಗೆ ಪಟ್ಟದಯ್ಯವರನ್ನು ಕೊಡಬಾರದು ಎಂಬ ವಿಚಾರ ಅಲ್ಲಿ ಆಗಿಲ್ಲ. ನಾನು ಎಲ್ಲರೂ ಇದ್ದಾಗ ಹನುಮಾನ ಸ್ವಾಮಿಗಳಲ್ಲಿ ದೇವರನ್ನು ಕೊಟ್ಟರು. ತಿರುಗಿ ಅವರು ಕೇಳಿದಾಗ ಅವರು ಬೇರೆ ಸ್ವಾಮಿಗಳನ್ನು ವಿಚಾರ ಮಾಡಿದರು. ಕೃಷ್ಣಾವರ ಸ್ವಾಮಿಗಳು ಅವರೆಲ್ಲ ನೀವು ಬೇಕಾದರೆ ನಮ್ಮ ಮಕ್ಕಳು ಇದ್ದಾರೆ ಅಂತ ಹೇಳಿ ನಮ್ಮನ್ನು ಮುಂದಿನ ವಿಚಾರ ಮಾಡದೆ ನಮ್ಮ ಮೇಲೆ ಆರೋಪ ಮಾಡಿರಲಿಲ್ಲ. ಸ್ವಾಮಿಗಳ ಬಗ್ಗೆ ಅವರು ಹೇಳಿದ್ದಕ್ಕೆ ಅವರ ಬಗ್ಗೆ ತನಿಖೆ ನಡೆಸೋದಾದ್ರೆ ನಿಮ್ದು ಒಪ್ಪಿಕೊಂಡ? ನಮಗೇನು ಗೊತ್ತಿಲ್ಲ ಅವರದು. ನಾನು ನನ್ನ ದೃಷ್ಟಿಯಲ್ಲಿ ನಾನೆಲ್ಲ ವಿಚಾರಿಸಿದ್ದೆ. ಹೀಗಿದ್ದ ಯಾವ ಸ್ವಾಮಿಗಳಲ್ಲಿಯೂ ಕೂಡ ಅಂತ ಆರೋಪ ಮಾಡಲಿಕ್ಕೆ ಅವಕಾಶ ಹೀಗಿದ್ದವರು ಹಿಂದೆ ನಾವು ಚಿಕ್ಕಂದಿದ್ದಾಗೆಲ್ಲ ಕೆಲವು ಸುದ್ದಿ ಬಂದಿತ್ತು ಕೆಲವರು ಬಗ್ಗೆ. ಎಷ್ಟು ಸತ್ಯವೋ ನನಗೆ ಗೊತ್ತಿಲ್ಲ. ಆದರೆ ಆವಾಗ ನಾವು ಚಿಕ್ಕವ. ಈಗ ನಾವು ಗೊತ್ತಿದ್ದು ಪೀಠಾಧಿಪತಿಗಳಾಗಿ ಹೊಸ ವಿಧಾನ ಮಾಡಿ ಹೀಗೆ ಮಾಡಿದ್ದಾರೆ ಅಂತ ಮುಂದುವರಿಸೋದಲ್ಲ, ಅದು ಬದಲಾವಣೆ ಆಗಬೇಕು. ಮಠಗಳಲ್ಲಿ ಕ್ರಾಂತಿ ಆಗಬೇಕು. ಈಗ ಯುವಕರೆಲ್ಲ ನಾವು ಸರಿಯಾಗಿ ಇರಬೇಕು ಅಂತ ಹೇಳಿ ಈಗಿನ ಯುವಕ ಸ್ವಾಮಿಗಳೆಲ್ಲ ಬಹಳ ಉತ್ಸಾಹದಲ್ಲಿದ್ದಾರೆ. ತಪ್ಪು ಆಗಬಾರದು, ನಮ್ಮ ಧರ್ಮ ಪರಂಪರೆ ಪ್ರಾಚೀನ ನೈತಿಕ ಪರಂಪರೆ ಉಳಿಯಬೇಕು ನಮ್ಮ ಕಳಕಳಿ ಈಗಿನ ಎಲ್ಲ ಸ್ವಾಮಿಗಳಿಗೆ ಯುವಕ ಸ್ವಾಮಿಗಳು. ಅದಕ್ಕೆ ನಾವು ನಾವು ಅದಕ್ಕೆ ತಪ್ಪಿಸ್ಕೊಳ್ತಾ ಇದ್ದಾರೆ ಅಂತ ಏನು ತಪ್ಪಿಸಲಿಲ್ಲ. ನಮಗೆ ಸಂತೋಷ. ಕೋರ್ಟಲ್ಲಿ ಬಂದ ತಕ್ಷಣ, ಕೋರ್ಟಿಗೆ ಬಂದ ತಕ್ಷಣ, ವಿಚಾರಣೆ ಬಂದ ತಕ್ಷಣ ಹಾಜರಾಗುವುದೇ ಇಲ್ಲ ಅಂತ ಯಾರು ಅದಕ್ಕೆ ಸ್ವಾಮಿಗಳು ಕೋರ್ಟ್ನಲ್ಲಿ ಹಾಜರಾಗುವ ಕ್ರಮ ಇಲ್ಲ. ಸರಿ ಇಲ್ಲ. ಯಾವುದನ್ನು ತಾತ್ವಿಕ ದೃಷ್ಟಿಯಿಂದ, ಧರ್ಮಾತ್ಮಕದ ದೃಷ್ಟಿಯಿಂದ ಮನಸ್ಸಾಕ್ಷಿ ವಿರುದ್ಧವಾಗಿ ಮಾಡಬಾರದು. ಭಗವಂತರ ಮಧ್ವಾಚಾರ್ಯರು ಕೊಟ್ಟಿರೋ ಪೂಜೆ ದೇವರು, ಅದನ್ನು
ಸನ್ಯಾಸ ಧರ್ಮದಲ್ಲಿದ್ದವರು ಮಾತ್ರ ಮಾಡಬೇಕು, ಉಳಿದವರು ಮಾಡಬಾರ್ದು, ಆ ಕ್ರಮ ಪದ್ಧತಿ ಇದೆ. ಹೀಗಾಗಿ ಅವರೇ ಒಪ್ಪಿಕೊಂಡಿದ್ದಾರೆ. ನನ್ನ ಜೊತೆಗೆ ಅನೇಕ ಸಲ ಅದು ನಾನು ಮಾಡಿದ ತಪ್ಪು ಹೌದು ಅಂತ ಒಪ್ಪಿಕೊಂಡಿದ್ದಾರೆ, ಆಗಿದೆ ಅಂತ. ಅದನ್ನು ಸರಿಪಡಿಸಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ, ಅದನ್ನು ಸರಿ ಮಾಡಲಿಲ್ಲ. ಅದಕ್ಕೆ ನಾವು ಪರ್ಯಾಯ ಕಾಲದಲ್ಲಿ ನಮ್ಮ ಪರ್ಯಾಯದಲ್ಲಿ ದೇವರ ಪೂಜೆ ಅವಕಾಶ ಕೊಟ್ಟಿಲ್ಲ. ಆಮೇಲೆ ಇತ್ತೀಚೆಗೆ ಅವರು ಬಹಿರಂಗವಾಗಿ ಒಂದು ರೆಕಾರ್ಡ್ ಇದೆ, ವಿಶ್ವವಿಜಯನಿಗೂ ಅವರಿಗೂ ಆದ ಮಾತುಕತೆ. ಆ ಮಾತುಕತೆಯಲ್ಲಿಯೂ ಕೂಡ ನನಗೆ ಮಕ್ಕಳಿದ್ದಾರೆ ಅಂತ ಒಪ್ಪಿಕೊಂಡಿದ್ದಾರೆ. ಅದರಲ್ಲಿ ಇದು ಉಂಟು, ಯಾವುದು ಮೊಬೈಲ್ ಕಾಗದದ್ದು ಅದು ಕೋರ್ಟಿಗೂ ಹಾಜರು ಮಾಡಿದ್ದೇವೆ. ವಿಶ್ವವಿಜಯನೊಂದು ಕೋರ್ಟ್ ನಮ್ಮ ಮೇಲೆ ಕೇಸ್ ಹಾಕಿದರು. ಅದಕ್ಕೋಸ್ಕರ ಆಧಾರವಾಗಿ ಈ ಕಾಗದವನ್ನು ಕೂಡ ಕೋರ್ಟಿಗೆ ನಾವು ಸಂವಾದದ ರೆಕಾರ್ಡ್ ಏನುಂಟು ಅದನ್ನು ಕೂಡ ಕೋರ್ಟಿಗೆ ಹಾಜರು ಮಾಡಿದ್ದೇವೆ. ಅದರಲ್ಲಿ ಸ್ಪಷ್ಟವಾಗಿ ಅವರು ಒಪ್ಪಿಕೊಂಡಿದ್ದಾರೆ. ಮತ್ತು ವಿಡಿಯೋದಲ್ಲಿಯೂ ಅವರು ಮಾತಾಡಿದ್ದು ಎಲ್ಲ ಪ್ರಚಾರ ಆಗಿದೆ. ಆಗ ಎಲ್ಲ ಸ್ವಾಮಿಗಳು ಮೀಟಿಂಗ್ ಕರೆದರು, ನಮ್ಮನ್ನು ಕರೆದರು. ನಾನು ಆ ಮೀಟಿಂಗ್ನಲ್ಲಿ ಅವರಿಗೆ ಅವರು ಎಲ್ಲರೂ ನಾನು ಒಬ್ಬರಲ್ಲ, ಎಲ್ಲರೂ ಸೇರಿ ಈ ಬಗ್ಗೆ ಏನು ಕ್ರಮ ತಗೊಳ್ಬೇಕು ಅಂದರೆ ನಾವು ಅವರ ಪೂಜೆಗೆ ಕರಿಬಾರದು, ಹಾಗೆ ಪಟ್ಟದೆಯವರನ್ನು ಕೊಡಬಾರ್ದು ಎಂಬ ವಿಚಾರ ಅಲ್ಲಿ ಆಗಿಲ್ಲ. ನಾನು ಇಲ್ಲದೇ ಇದ್ದಾಗ ಹನುಮಾನ ಸ್ವಾಮಿಗಳಲ್ಲಿ ದೇವರನ್ನು ಕೊಟ್ಟರು. ತಿರುಗಿ ಅವರು ಕೇಳಿದಾಗ ಇವರು ಬೇರೆ ಸ್ವಾಮಿಗಳೆಲ್ಲ ವಿಚಾರ ಮಾಡಿದರು, ಕೃಷ್ಣಾಪುರ ಸ್ವಾಮಿಗಳು ಮತ್ತು ಅವರೆಲ್ಲ ನೀವು ಬೇಕಾದರೆ ನಮ್ಮ ಮಕ್ಕಳು ಇದ್ದಾರೆ ಅಂತ ಹೇಳಿ ಘಟನೆಯ ಬಗ್ಗೆ ಏನಾದರೂ ಪ್ರಶ್ನೆ ಕೇಳಿದ್ದರೆ ಕೇಳು. ಪತ್ರಿಕೆಯಲ್ಲಿ ನಾನಾ ರೀತಿಯಿಂದ ಪ್ರಕಟಗಳಾಗಿವೆ. ಅದಕ್ಕೋಸ್ಕರ ಏನಾದರೂ ಪ್ರಶ್ನೀಕರಣ ಬೇಕಿದ್ದರೆ ನೀವು ಕೇಳಬಹುದು. ಸ್ವಾಮೀಜಿ, ವೈದ್ಯರು ವಿಷಪ್ರಾಶನದ ಸಂಶಯಗಳು ಆದರೆ ನೀವು ನೇರವಾಗಿ ನಿರಾಕರಿಸಿಬಿಟ್ಟಿದ್ರೆ ವಿಷಪ್ರಾಶನ ಇಲ್ಲವೇ ಅಲ್ಲ, ಕೊಲೆ ಮಾಡುವ ಸಂದರ್ಭವೇ ನೇರವಾಗಿ ನಿಮಗೆ ಹಾಗೆ ನಾನು ಕೆಲವು ದಿವಸಗಳಲ್ಲಿ ಇಲ್ಲಿ ಇಲ್ಲವೇ ಇಲ್ಲ. ಅದರಿಂದ ವಿಷಪ್ರಾಶನದ ಹಿನ್ನೆಲೆ ಏನಂತ ವಿಷಪ್ರಾಶನ ಆಗಿದೆಯೋ ಮತ್ತು ಬೇರೆ ಏನಾದರೂ ಆಹಾರ ದೋಷಗಳಿಂದ ಎಷ್ಟೋ ಆಹಾರದಿಂದ ಆಗ್ತದೆ, ಅಥವಾ ಮತ್ತೆ ಯಾರಾದರೂ ಅವರ ಒಟ್ಟಿಗೆ ಇದ್ದವರೇ ಕಾರಣದಿಂದ ಕೊಟ್ಟಿದ್ದಾರೋ ಗೊತ್ತಿಲ್ಲ. ವಿಷಪ್ರಾಶನ ಆಗಿದೆಯೋ ಆಗಿಲ್ಲವೋ. ಕೆಲವರು ಹೇಳ್ತಾರೆ ಕಿಡ್ನಿ ಮತ್ತು ಲಿವರು ಅದೆಲ್ಲ ಸರಿಯಿಂದ ಆಗಿಲ್ಲ, ಅದರಿಂದ ಆಗಿದೆ ಅಂತ. ಮತ್ತು ಕೆಲವರು ಅತಿಯಾದ ಪಾನದಿಂದ ಆಗಿದೆ ಅಂತ ಅದು ಒಂದು ವರದಿ ಬಂದಿದೆ. ಕೆಲವರು ಅತಿಯಾದ ಪಾನ ಅದರಿಂದ ಆಗಿದೆ ಅಂತ. ಮತ್ತು ಕೆಲವರು ಅವರೊಳಗೇನೆ ಅವರಿಗೆ 2 ಥರದ ಮಹಿಳೆಯರಿದ್ದಾರೆ. ಮಹಿಳೆಯರಲ್ಲೇ 2 ಹೊಸದಾಗಿ ಒಬ್ಬರು ಬಂದಿದ್ದಾರೆ. ಅವರ ಒಳಗಿನ ಜಗಳದಿಂದ ಆಗಿರುವಂಥ ಸಂಶಯ. ಅನೇಕ ಥರದ ಮಹಾತ್ಮಗಳು ನನಗೆ ಇಲ್ಲಿ ಬಂದ ಮೇಲೆ ತಿಳಿದಿದೆ. ಅದೇನು ಅವರಿಗೆ ಗೊತ್ತೇ ಇಲ್ಲ. ಅವರ ಅಣ್ಣನಿಗೆ ಫೋನ್ ಮಾಡಿದೆ, ಏನಾಗಿದೆ ಅನಾರೋಗ್ಯ ಅಂತ. ಏನಿಲ್ಲ, ಒಂದು ಕಡೆ ಪಲಾವ್ ತಗೊಂಡು ಪಲಾವ್ನಲ್ಲಿ ಇಂಥದ್ದು ಇದು ಕಲಾಯಿ ಆಗಿಲ್ಲ, ಕಲಾಯಿ ಆಗಿದ ಪಾತ್ರೆಯಲ್ಲಿ ಪಲಾವ್ ತಗೊಳ್ಳೋದು, ಅದರಿಂದ ಇಷ್ಟು ಆಗಿದೆ ಅಂತ ಹೇಳ್ಬೋದು. ಮತ್ತೇನೇ ಇಲ್ಲ, ನಾಳೆ ಗುಣ ಆಗ್ತಾರೆ ಅಂತ ಇಷ್ಟು ಕಿಡ್ನಿ ಅದು ಯಾವುದಲ್ಲ, ಬರೀ ಪಲಾವ್ ಕಲಾಯಿ ಇಲ್ಲದ ಪಾತ್ರೆಯಲ್ಲಿ ಪಲಾವ್ ತಿನ್ನೋದರಿಂದ ಇದಾಗಿದೆ ಅಂತ. ಹಿಂದಿನ ದಿವಸ ನಮ್ಮ ಲಾತವ್ಯಾಚಾರ್ಯರು ನಾನು ವಿಚಾರ ಮಾಡಿ ಏನಾಗಿದೆ ಫೋನಲ್ಲಿ ಅವಶ್ಯ ತಿಳಿಸಿದೆ. ಅವರ ದಿವಸ ವಿಷಪ್ರಾಶನ ಅಂತ ಸಂಶಯ ಬಂದಿದೆ ಅಂತ. ವಿಷಪ್ರಾಶನವೋ ಅಥವಾ ಆಹಾರ ದೋಷವೋ ಅಥವಾ ಮತ್ತೆ ಯಾರಾದರೂ ವಿಷ ಹಾಕಿದ್ದೋ ಸರಿಯಾಗಿ ವಿಚಾರ ಹೋಗಿದ್ದಾರೆ. ಅದರ ಬಗ್ಗೆ ಯಾವುದೇ ರೀತಿಯ ಮೊತ್ತವಾದ ವಿಚಾರ ನಡೆಯಿಲ್ಲ. ಮಠದ ಕಡೆ ಯಾವ ಮಠದ ಕಡೆಯಿಂದಲೂ ಕೂಡ ತನ್ನ ಪ್ರಯೋಗ ಹಾಕೋಕ್ಕೆ ಸಾಧ್ಯತೆ ಇಲ್ಲ, ಅವರ ಸಂಪರ್ಕವೇ ಇಲ್ಲ. ಮಠದ ಯಾರೂ ಕೂಡ ಅಲ್ಲಿ ಹೋಗಿ ಆಹಾರ ಕೊಡೋದಂತೂ ಸಾಧ್ಯವೇ ಇಲ್ಲ. ಅವರ ಮಠದ ಒಳಗೇನೇ ಏನಾದರೂ ಆಗಿರಬೇಕಾಗಿದ್ದರೆ ಅದರಲ್ಲಿ ಕೂಡ ಅದೇ ಇಬ್ಬರು ಮಹಿಳೆಯರಿದ್ದಾರೆ. ಒಂದು ಇಷ್ಟವರೆಗಿದ್ದ ಮಹಿಳೆ ಹೊಸದಾಗಿ ಒಬ್ಬರು ಸೇರಿಕೊಂಡಿದ್ದಾಳೆ. ಅವರ ಜಗಳದಿಂದ ಏನಾದರೂ ಆಗಿರಬಹುದು, ಅದು ಒಂದು ಊಹೆ. ಮತ್ತೊಂದು ಪಾಯಸದು ಅತಿಯಾದ ಅವರ ಪಾನದ ಪ್ರವೃತ್ತಿ, ಅತಿಯಾದ ಪಾನದಿಂದಲೂ ಆಗಿರಬಹುದು.
ಯಾಕೆಂದರೆ ಅನೇಕ ಒಂದು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳೆಲ್ಲ ಇದ್ದರು, ತುಂಬ ಕಾಲೇಜಿನ ಕಾರ್ಯಕ್ರಮ. ಆಗ ವಿದ್ಯಾರ್ಥಿಗಳೇ ಹೇಳ್ತಾ ಇದ್ದಾರಂತೆ, ಇದು ಸ್ವಾಮಿಗಳ ಮುಖದಿಂದ ಭಾರಿ ವಾಸನೆ ಬರ್ತಾ ಇದೆ ಇರುವಂಥ ವಿದ್ಯಾರ್ಥಿಗಳೇ ಆಶ್ಚರ್ಯದಿಂದ ಕೇಳ್ತಾ ಇದ್ದಾರೆ. ಆ ಭಾಗವಹಿಸಿದ ವಿದ್ಯಾರ್ಥಿಗಳೇ ಅದರಲ್ಲಿ ಆ ಮರುದಿವಸವೇ ಆಗಿದೆ ಈ ಕಾರ್ಯಕ್ರಮಗಳು ಅನಾರೋಗ್ಯ. ಅದರಿಂದ ಅತಿಪಾನವೋ ಅಥವಾ ವಿಷಪ್ರಾಶನವೋ ಏನಾದರೂ ಆಗಿರಬಹುದು, ಹಾಗೆ ಸಂಶಯಕ್ಕೆ ಅವಕಾಶ ಇದೆ, ಅಥವಾ ಕಾಯಿಲೆ ಆಗಿದೆ, ಏನೊಂದು ಗೊತ್ತಿಲ್ಲ. ಅದು ಎಷ್ಟು ಪಕ್ಷಪಾತವಾಗಿ ವಿಚಾರ ಆಗಿದೆ. ನಾವು ಅದಕ್ಕೆ ಸ್ವಾಗತ ಇದೆ. ಅಷ್ಟಮಠಗಳ ಕಡೆಯಿಂದ ಇದು ಖಂಡಿತ ಅಂತ ದ್ವೇಷ ಯಾರಿಗೂ ಇಲ್ಲ, ಅವರದ್ದು ದ್ವೇಷವೇ ಇಲ್ಲ. ನಮಗೆ ಅವರಲ್ಲಿ ವಿಶೇಷವಾದ ಪ್ರೀತಿಯೇ ಇತ್ತು. ಅನೇಕ ಸಂದರ್ಭಗಳಲ್ಲಿ ಅವರಿಗೆ ಕಷ್ಟ ಬಂದಾಗ ಅವರ ಸಹಾಯ ಇತ್ತೀಚೆಗೆ ನನ್ನ ಮೇಲೆ ಅವರಿಗೆ ಸಿಕ್ಕಿತ್ತು ಇಲ್ಲ ಅಂತ ಹೇಳಲಿಲ್ಲ. ಅದು ಯಾಕೆ ಅಂದರೆ ನಾನು ಅವರಿಗೆ 2 ವರ್ಷದ ಅವಧಿಯಲ್ಲಿ ವೃತ್ತಿಯು ಸ್ವಾಮಿಗಳು ದೊಡ್ಡ ಅಪರಾಧ ಅಲ್ಲ, ವಿದೇಶ ಪ್ರಯಾಣ ಮಾಡಿದ್ರು. ಅಷ್ಟಕ್ಕೇನೆ ನಾವು ಅವರಿಗೆ ಪೂಜೆಗೆ ಅವಕಾಶ ಕೊಟ್ಟಿಲ್ಲ. ಇವರು ಅದಕ್ಕಿಂತ ದೊಡ್ಡ ಸನ್ಯಾಸಕ್ಕೆ ಬಹಳ ವಿರುದ್ಧವಾದ ವ್ಯವಹಾರ ಮಾಡಿದ್ದಾನೆ. ಇವರಿಗೆ ಕೊಡೋದು ನಮ್ಮ ಕಾನ್ಶಿಯನ್ಸ್, ನಮ್ಮ ಕಾನ್ಶಿಯನ್ಸ್ಗೆ ಹೇಳ್ತಾರೆ ಆತ್ಮಸಾಕ್ಷಿಗೆ ವಿರುದ್ಧವಾಗ್ತದೆ. ವೃತ್ತಿಯು ಸ್ವಾಮಿಗಳು ಅದರಲ್ಲಿ ಪ್ರಚಾರ ಮಾಡಿಲ್ಲ, ಅದು ಅವರಿಗೆ ಕೊಟ್ಟಿಲ್ಲ. ಎಲ್ಲ ಮಾಡಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಮೇಲೆ ವಿಶ್ವಾಸ ಇದೆ. ಅದಕ್ಕೆ ಪೂಜೆ ವಿಷಯ ಮಾತ್ರ ಶ್ರೀಯ ಮಠಕ್ಕೆ ಪೂಜೆಗೂ ಬರಬಾರದು. ಮತ್ತು ನಿಮ್ಮ ದೇವರಲ್ಲಿ ಇಟ್ಟುಕೊಂಡು ಮಾಡಿ 2 ವರ್ಷ ಅವರ ದೇವರು ಕೃಷ್ಣ ಮಠದಲ್ಲಿ ಇಟ್ಟು ಪೂಜೆ ಮಾಡಿದ್ದೇವೆ. ಅದೇ ಮತ್ತೆ ಅವರಿಗೆ ತಿಳಿದುಬಿಟ್ಟಿದೆ ಬರೆಯಬೇಕಾಗ ನಿಮ್ಮ ದೇವರ ಪೂಜೆ ಮಾಡ್ತೇವೆ, ಕೃಷ್ಣದೇವರ ಪೂಜೆಗೆ ಮತ್ತೆ ನೀವು ಬರೋದು ಬೇಡ ಅಂತ ನಾನು ಅವರಿಗೆ ಅವಕಾಶ ಕೊಟ್ಟಿಲ್ಲ. ಅವರ ಪರ್ಯಾಯದಲ್ಲಿ ಕೂಡ ನಾನು ಕೃಷ್ಣದೇವರ ಪೂಜೆಗೆ ಹೋಗಿದ್ದೆ. ನಮ್ಮ ಪಟ್ಟ ದೇವರನ್ನು ತೆಗೆದುಕೊಂಡು ಹೋಗಿಲ್ಲ ಅವರ ಪರ್ಯಾಯದಲ್ಲಿ. ಆಗಲೇ ಅವರಿಗೆ ಸ್ವಲ್ಪ ಬೇಸರ ಇತ್ತು. ನಮ್ಮ ಪರ್ಯಾಯ ಕೂತ್ಕೊಂಡು ಮುಂಚೆ ಮಠಕ್ಕೆ ಕರೆದಿದ್ದರು, ಅಲ್ಲಿ ಪೂಜೆ ಮಾಡಿ ಬಂದಿದ್ದೆ. ನಮಗೆ ವಿಶ್ವಾಸ ಇತ್ತು, ಯಾವಾಗ ನಮ್ಮ ಪರ್ಯಾಯದಲ್ಲಿ ಅವರಿಗೆ ದೇವರ ಪೂಜೆ ಕೊಟ್ಟಿಲ್ಲ ಅದಕ್ಕೆ ಅವರಿಗೆ ಬೇಸರಾಗಿತ್ತು. ಆದ್ದರಿಂದ ನನ್ನ ಮೇಲೆ ಅವರಿಗೆ ಸಿಟ್ಟಿತ್ತು. ಅದೇ ನನಗೆ ಮಾತ್ರ ಅವರ ಮೇಲೆ ಸ್ವಲ್ಪ ಬೇಸರ ಇಲ್ಲ. ಯಾವುದೋ ತಾತ್ವಿಕ ದೃಷ್ಟಿಯಿಂದ, ಧರ್ಮ ತತ್ವದ ದೃಷ್ಟಿಯಿಂದ ಮನಸ್ಸಾಕ್ಷಿ ವಿರುದ್ಧವಾಗಿ ಮಾಡಬಾರದು. ಭಗವಂತನ ಮಧ್ವಾಚಾರ್ಯ ಹುಟ್ಟಿದ ಪೂಜೆ ದೇವರು, ಅದನ್ನು ಸನ್ಯಾಸ ಧರ್ಮದಲ್ಲಿ ಇದ್ದವರು ಮಾತ್ರ ಮಾಡಬೇಕು, ಉಳಿದವರು ಮಾಡಬಾರದು. ಅಕ್ರಮ ಪದ್ಧತಿ ಇದೆ. ಹೀಗಾಗಿ ಅವರೇ ಒಪ್ಪಿಕೊಂಡಿದ್ದಾರೆ. ನನ್ನ ಜೊತೆಗೆ ಅನೇಕ ಸಲ ಅದು ನಾನು ಮಾಡಿದ ತಪ್ಪಬಹುದು ಅಂತ ಒಪ್ಪಿಕೊಂಡಿದ್ದಾರೆ. ಆಗಿದೆ ಅದನ್ನು ಸರಿಪಡಿಸಬೇಕು ಅಂತ ಬಹಳ ಪ್ರಯತ್ನ ಪಟ್ಟೆ, ಅದನ್ನು ಸರಿ ಮಾಡಲಿಲ್ಲ. ಅದಕ್ಕೆ ನಾವು ಪರ್ಯಾಯ ಕಾಲದಲ್ಲಿ ನಮ್ಮ ಪರ್ಯಾಯದಲ್ಲಿ ದೇವರ ಪೂಜೆ ಅವಕಾಶ ಕೊಟ್ಟಿಲ್ಲ. ಆಮೇಲೆ ಇತ್ತೀಚೆಗೆ ಅವರು ಬಹಿರಂಗವಾಗಿ ಒಂದು ರೆಕಾರ್ಡ್ ಇದೆ, ವಿಶ್ವವಿಜಯನಿಗೂ ಅವರಿಗೂ ಆ ಮಾತುಕತೆ